ಮಂಗಳೂರಿನಿಂದ ದೇರಳಕಟ್ಟೆ ನಾಟಿಕಲ್ ಮೊಂಟೆಪದವು ಮಾರ್ಗವಾಗಿ ಸರ್ಕಾರಿ ಬಸ್ಸು ಸಂಚಾರ ಆರಂಭಗೊಂಡಿದ್ದು ಈ ಭಾಗದ ಗ್ರಾಮಸ್ಥರ 10 ವರ್ಷಗಳ ಬೇಡಿಕೆ ಕೊನೆಗೂ ಈಡೇರಿದೆ. ಇದು ಮೊಂಟೆಪದವಿನ ನಾಗರಿಕರ ಹೋರಾಟಕ್ಕೆ ಸಂದ ಜಯ ಎಂದು ಹೋರಾಟ ಸಮಿತಿಯ ಪದಾಧಿಕಾರಿ ರಜಾಕ್ ಮೊಂಟೆಪದವು ಹೇಳಿದ್ದಾರೆ. ನಾಟಿಕಲ್ ಮೊಂಟೆಪದವು ಮಾರ್ಗವಾಗಿ ಸರ್ಕಾರಿ ಬಸ್ ಬೇಕೆಂದು ಆಗ್ರಹಿಸಿ ಹಲವು ಸಮಯಗಳಿಂದ ಹೋರಾಟವನ್ನ ಮಾಡಿ ಸಂಬಂಧಪಟ್ಟವರಿಗೆ ಮನವಿಯನ್ನ ಸಲ್ಲಿಸಿದ್ದೆವು. ಈ ಭಾಗದಲ್ಲಿ ಕೇವಲ ಖಾಸಗಿ ಬಸ್ಸುಗಳು ಮಾತ್ರ ಸಂಚಾರವನ್ನ ಮಾಡ್ತಾ ಇದ್ದು ಅವುಗಳು ಪ್ರಯಾಣಿಕರಿಂದ ಸದಾ ತುಂಬಿ ತುಳುಕ್ತಾ ಇತ್ತು. ವಿದ್ಯಾರ್ಥಿಗಳು ಮತ್ತು ವಯಸ್ಕರು ಖಾಸಗಿ ಬಸ್ನಲ್ಲಿ ಸಂಚಾರ ಮಾಡಲು ಹರಸಾಹಸ ಪಡಬೇಕಿತ್ತು. ಇದೀಗ ನಮ್ಮ ನಿರಂತರ ಹೋರಾಟದ ಫಲವಾಗಿ ಇಂದು ಮೊಂಟೆಪದವು ಮಾರ್ಗವಾಗಿ ಸರ್ಕಾರಿ ಬಸ್ ಆಗಮನವಾಗಿರುವುದು ಇಡೀ ಊರಿನ ಜನರಿಗೆ ಸಂತಸ ತಂದಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಆಜೀಜ್ ಮೊಂಟೆಪದವು ರಿಮಿಯಾಜ್, ರಫೀಕ್, ಮಂಜನಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಆಸಿಫ್, ಶಾಕಿರ್ ಎಂಕೆ, ಆಲಿಕುಂಜಿ, ಮೊಂಟೆಗೋಳಿ ಸೇರಿದಂತೆ ಹಲವರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಳೆದ 2 ತಿಂಗಳುಗಳಿಂದ ಅವಿರತ ಪರಿಶ್ರಮವನ್ನು ನಮ್ಮ ಊರಿನ ನಾಗರಿಕ ಹೋರಾಟ ಸಮಿತಿಯಿಂದ ಹಲವು ನಾಗರಿಕರು ಈ ಒಂದು ಹೋರಾಟಕ್ಕೆ ಶ್ರಮಿಸಿದ್ದಾರೆ. ಕಳೆದ 2 ತಿಂಗಳ ಮೊದಲು ನಾಗರಿಕ ಹೋರಾಟ ಸಮಿತಿಯು ಸನ್ಮಾನ್ಯ ಯುಟಿ ಖಾದರ್ ಅವರನ್ನು ಸಂಪರ್ಕಿಸಿ ಮನವಿಯನ್ನು ಕೊಡಲಾಯಿತು. ತಕ್ಷಣವೇ ಯುಟಿ ಖಾದರ್ ಅವರು ಸ್ಪಂದಿಸಿ KSRTC ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಇವಾಗಲೇ ನೀವು ಬಸ್ ಒದಗಿಸಬೇಕೆಂಬ ಭರವಸೆಯನ್ನು ಕೊಟ್ಟರು. ಇನ್ನೊಂದು 10 ದಿವಸದಲ್ಲಿ ಬರದಿದ್ದರೆ ಮತ್ತೊಮ್ಮೆ ನಮ್ಮನ್ನು ಒಂದು ಭೇಟಿಯಾಗಿ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ದಿವಸ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ನಾವು ನಾಗರಿಕ ಹೋರಾಟ ಸಮಿತಿಯ ಪರವಾಗಿ ಭೇಟಿಯಾದೆವು. ಅಲ್ಲಿ ಕೂಡ DC ಆಫೀಸ್ನಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ತಕ್ಷಣ ನಾವು ಮನವಿಯನ್ನು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಆನ್ ದ ಸ್ಪಾಟಲ್ಲೇ ಅದನ್ನು ಶಿಫಾರಸು ಮಾಡಿದ್ರು. ಇಮಿಡಿಯೇಟ್ KSRTC TC ಅವರನ್ನು ಕರೆದು ಇವಾಗಲೇ ಇವರಿಗೆ ಬಸ್ ಒದಗಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅದೇ ವೇಳೆ ಕೊಟ್ಟಿದ್ದಾರೆ. 10 ವರ್ಷಗಳಿಂದ ಸೌಹಾರ್ದ ಮೊಂಟೆಪದವಿನ ನಾಗರಿಕರನ್ನು ಜೊತೆಗೂಡಿಸಿಕೊಂಡು ಸತತವಾದ ಪ್ರಬಲ ಹೋರಾಟಗಳಿಂದ ಈ ನಾಡಿಗೆ ಇವತ್ತು ಎಲ್ಲರ ಶ್ರಮದಿಂದ ಈ ನಾಡಿಗೆ ಒಂದು ಸರ್ಕಾರಿ ಬಸ್ಸನ್ನು ತರಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಇದಕ್ಕೆ ಶ್ರಮಿಸಿದ ಈ ಮೊಂಟೆಪದವಿನ ಸರ್ವ ನಾಗರಿಕರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ 2012ರಿಂದ ಸತತವಾದ ಚಳುವಳಿ ಹೋರಾಟಗಳನ್ನು ಮಾಡುತ್ತಾ, ಹಕ್ಕೊತ್ತಾಯ ಸಮಾವೇಶಗಳನ್ನು ಮಾಡುತ್ತಾ, RTOಗೆ ಘರಾವುಗಳನ್ನು ಮಾಡುತ್ತಾ ನಿರಂತರವಾಗಿ ಒಂದು 2 ತಿಂಗಳಿಂದ ಈಗ ನಿರಂತರವಾದ ಹೋರಾಟದಿಂದ DC, RTO ಅಧಿಕಾರಿ, MLA ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕಿಸಿ, ಪ್ರಾಧಿಕಾರ ಅಧಿಕಾರಿಗಳನ್ನು ಉಸ್ತುವಾರಿ ಸಚಿವರನ್ನು ಕೂಡ ಸಂಪರ್ಕಿಸಿ ನಮ್ಮ ನಿರಂತರವಾದ ಹೋರಾಟದಿಂದ ಸರ್ಕಾರಿ ಬಸ್ಸು ಇವತ್ತು ಮೊಂಟೆಪದವಿಗೆ ಬಂದಿದೆ. ಇದಕ್ಕೆ ಅವಿರತವಾಗಿ ನಮ್ಮ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದ ಪ್ರತಿಯೊಬ್ಬ ಸೌಹಾರ್ದ ನಾಗರಿಕರಿಗೆ ವಿಶೇಷವಾದ ಅಭಿನಂದನೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆ ಸತತವಾಗಿ ನಮಗೆ ಸಹಕಾರವನ್ನು ಮಾಡುತ್ತಾ ಬಂದಂತಹ, ನಾವು ಎಳೆ ಪ್ರಾಯದಲ್ಲಿ 2012ರಲ್ಲಿ ಸ್ಕೂಲ್ ಕಲಿಯುತ್ತಿರುವಂತಹ ಸಂದರ್ಭದಲ್ಲೂ ನಮ್ಮ ಜೊತೆ ನಿಂತು ಬೆನ್ನೆಲುಬಾಗಿ ನಿಂತು ಈ ಸರ್ಕಾರಿ ಬಸ್ ಇಲ್ಲಿಗೆ ಬರಲೇಬೇಕು ಎಂಬ ಹಠವನ್ನು ಹಿಡಿದು ನಮಗೆ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ.